ಆ ಆ ಶೋಭೆಯನ್ನು ನೋಡುವಾಗ ಚೂಲಪಾಣಿಯಾದ ಪರಿಶುಭನೆ ನೆಲೆಸಿರುವ ರಜಿತಾದ್ರಿಯಂತೆ ತೋರುತ್ತಾ ಇದೆ. ಇದರ ಸುತ್ತಲೂ ಕೋಟೆ ಕೊತ್ತಲುಗಳಲ್ಲಿ ಅಲ್ಲದೆ ಸಾಲು ಸಾಲುಗಳಲ್ಲಿ ಗೋಪುರಗಳಲ್ಲಿ ಇಲ್ಲಿ ತಿರುಗಾಡುವ ಜನರನ್ನು ನೋಡುವಾಗ ಬರೀ ಸ್ತ್ರೀಯರೇ ತೋರುತ್ತಾ ಇದ್ದಾರೆ. ಪುರುಷರು ಸುಳಿವೇ ಇಲ್ಲ. ಈ ನಗರದ ನಿನಗೆ ಪರಿಚಯವಿದ್ದರೆ ಎಲ್ಲವನ್ನು ವಿಸ್ತಾರವಾಗಿ ಆಲಿಸಬೇಕಮ್ಮ. ಶ್ರೀಮದ
ಹೌದೇ? ಅವಳ ಸಕಾಲಕ್ಕೆ ಬೇಕಾಗುವ ಮುಂದಾಲೋಚನೆಗೆ ಮದನಾಗಿ ಕೊಡುವಂತೆ ಅಮ್ಮ ಇವರನ್ನು ಇವರನ್ನೆಲ್ಲ ಕೂಡಿಕೊಂಡು ಯಾರ ಭಯವಿಲ್ಲದೆ ನಿರ್ಭೀತಿಯಿಂದ ರಾಜ್ಯವನ್ನು ಕೊಡ್ತಿದ್ದಾಳಮ್ಮ. ಇವರ ಸಾಮರ್ಥ್ಯದಿಂದಲೂ ಅಥವಾ ಬೇರೆ ಶಕ್ತಿಗಳ ಸಹಾಯದಿಂದಲೂ ಏನು ವಿಚಾರ?
ಇರಬಹುದು ಓಡೋಣವೆಂದಾಗ ಒಂದು ಕಾಲಕ್ಕೆ ಓಡೋಡಿ ಬಂದು ಹೇಳಿದಂತ ಮಾತು ಕೇಳುವಾಗ ಜಲಜ ಮುಖಿಯರು ನುಡಿದ ವಚನಕ್ಕೆ ಜಲಜ ಮುಖಿಯರು ನುಡಿದ ವಚನಕ್ಕೆ ಜಲಜ ಗಂಧನಿ ಮಾಡಿ ವಚನ ಜಲಜ ಗಂಧನಿ ಮಾಡಿದರು ವಚನೊಳಗೆ ದ್ವಾರಪಾಲಕಿ ಹೇಳಿದ ವಿಚಾರವನ್ನು ಕೇಳಿದಾಗ ಕ್ರೋಧಾಗ್ನಿ ಉಕ್ಕೇರುತ್ತಾ ಇದೆ. ಯಾವುದೋ ಒಂದು ದೇಶದಿಂದ ಒಂದು ಸಾಮಾನ್ಯ ಅಬಲೆಯಾದವಳು ಬಂದು ನಮ್ಮ ದೂತಿಯರಿಗೆ ಈ ರೀತಿಯಾದ ಕಷ್ಟವನ್ನು ಕೊಟ್ಟಿದ್ದಾರಂತೆ. ನಮ್ಮ ಪುರಕ್ಕೆ ಮುತ್ತಿಗೆ ಹಾಕಿದ್ದಾರೆ ಅಂದ ಮೇಲೆ ನಾನು ಸುಮ್ಮನಿರುವ ತರವಲ್ಲ. ಬಂದಿರುವ ನಾರಿಯು ಜಲಜ ಜಲಜ ಜಲ ನರಸಿ ಯೋಗನ ಜಲಜ ರಾಮನ ನೋಡಿ ಯೋಗನ ಜೋಲ 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 ಮಂತ್ರಿಗಳೇ, ಆ ನಾರಿಯು ಕಮಲೋದ್ಭವನಾದ ಬ್ರಹ್ಮನ ರಾಣಿ ವೀಣಕಾಣಿಯೇ ಆಗಿರಲಿ, ನಾರಾಯಣನ ಅರಸಿ ಲಕ್ಷ್ಮಿಯೇ ಆಗಿರಲಿ, ಅಲ್ಲದೆ ಕಡೆಯ ದಿಕ್ಕಿನಲ್ಲಿ ವಾಸವಾಗಿರುವ ಮೃಡನ ಅರಸಿ ಪಾರ್ವತಿಯೇ ಆಗಿರಲಿ, ನಾನು ಮಾಡುವುದರಲ್ಲಿ ಅವಳ ಗರ್ವವನ್ನು ಮುರಿಯದೇ ಇದ್ದಾಳೆ. ಪದ್ಮಗಂಧಿನಿ ಎಂಬ ನಾನು ಬಾಳಿ ಇದ್ದು ಫಲವೇನು? ಇನ್ನು ತಡೆ ಮಾಡಬೇಡಿ. ನಮ್ಮಲ್ಲಿದ್ದ ಸ್ತ್ರೀ ಸೇನೆಯವರೆಲ್ಲ ಚಲ್ಲಣವನ್ನು ಬಿಗಿದು ವೀರಕಥೆಯನ್ನು ಬಲಿದು ನಮ್ಮ ಪುರಕ್ಕೆ ಮುತ್ತಿಯೇ ಇದ್ದ ವಿರೋಧಿಗಳಲ್ಲಿ ಯುದ್ಧಕ್ಕೆ ತರಲೋಣ. ಎಲ್ಲರೂ ಬನ್ನಿ. ಬಂದು ನಮ್ಮೊಡನೆ ಹೋರಾಡಿ ಸಮರದಲ್ಲಿ ಜಯವನ್ನು ಕಂಡುಕೊಂಡ ಇತಿಹಾಸವೇ ಇಲ್ಲ. ಆ ಇತಿಹಾಸವನ್ನು ಮುರಿಯುವುದಕ್ಕೆ ಬಂದಿದ್ದು ನಮ್ಮ ಯೋಗ್ಯತೆ. ನಿಮ್ಮ ಜೀವ ಬಿಡುತ್ತೇನೆ, ಇಲ್ಲದಿದ್ದರೆ ಪೆಟ್ಟಾದ ಬನ್ನಿ ಬನ್ನಿ.